ಈ ಸಂಬಂಧ ಸಮಸ್ತ ದೈವಿಕ ಶಕ್ತಿಯನ್ನು ಗುರುಜನ ಮನಸ್ಸಾ ಧ್ಯಾನವಂತನ್ನು ನಮಸ್ಸೂದು ನಿಶ್ಚಯವಂತ ನಿಬಂಧ ಮುಹೂರ್ತಗಳಿಗೆ ವಿಷಯಗಳಿಗೆ ಎತ್ತು ಅಮೃತಗಳ ಸಿದ್ಧಿವಂತ ಗೌಡ ತನ್ಮೂಲಕವಾದ ಈ ನಿರ್ದೇಶಕ ಮಂಡಳಿಗೆ ಅವರು ನಿರ್ಮಾಣ ಕಾರ್ಯ ಪ್ರಪಂಚಿತ್ಯ ಸಮಸ್ತ ದುಷ್ಟಾರ್ಯಮಾದ ದೂರೀಕರಿಸೋಡು ಸಾಂಗವಾದ ನಿರ್ವಿಘ್ನಾದ ಕೆಲಸ ಶುಭದೇಶಡು ವೈವಾದ ಶಾಖ ನಿರ್ಮಾಣಾದ ಲೋಕಾರ್ಪಣ ಚಿಂತನ ಯೋಗನು ಭಾಗಿನ ಆರೋಗ್ಯ ಸರ್ವೇದ ಅನುಗ್ರಹ ಮತ್ತು ಉತ್ತರೋತ್ತರ ಅಭಿವೃದ್ಧಿ ಪಾಲ್ಗೊಂಡಿರುತ್ತೆ ಸಮಸ್ತ ದೈವಿಕ ಶಕ್ತಿಯನ್ನು ಗುರು ಹಿರಿಯ ಬರುವುದರಿಂದ ಚರಣಾರವಿಂದ ಸೂಚಿತು सर्वेशे सर्वशक्तिसमन्विते भैर्भ्यस्ताशिनो देवे दुर्गे देवे नमस्ते मनसो इष्टप्रार्थनां समर्पयामि पापानि दानि विनश्यन्ति प्रदक्षिणं वदे वदे पापोऽहं पापकर्माः पापात्मपापसम्भवान् नाशमां कृपया देव शरणागतवत्सनन्दता शरणं न गुणं पूजां करिष्ये ध्यायामि ध्यानं दर्पयामि आवाहयामि आवाहनं दर्पयामि देवभाग्यं दर्पयामि अस्य अर्घ्यमर्घ्यं समर्पयामि भोजन यथा जनाः तक्षयारावरणमहे गातुं यथाया गातुं यद्वदयं देवी शस्त्रस्रः शस्त्रबाणसेभ्यः वर्धन्ति गातवेभ्यं शन्नो सुतिपते संदुष्पते ओं शान्ति शान्ति शान्तिम् अमृत अभिषेक अस्तु ಸ್ವರ್ಣವನ್ನು ಕೊಂಡದಿದ್ದ ಓಂ ಹಿರಣ್ಯರೂಪಸಾರಣಮಾತಯತ ಹಿರಣ್ಯವರ್ಣಃ ಹಿರಣ್ಯಾಯಾದವರ ನಿಷದ್ಯ ಹಿರಣ್ಯದಾತ ತದ್ದನ್ ನಮಸ್ಮೈ ಸುವರ್ಣಂ ನಿಕ್ಷಿಪ್ಯ
ನಾನು ಬೋರ್ಡ್ ಆಫ್ ಮಿತ್ತಲೆ ನಮಸ್ತೆ. ಅದಕ್ಕೆ ಸ್ವಲ್ಪ ಮೇಲೆ ನೋಡಿ. ನವೀನ ಬಾಡಿಗೆ ಪೂಜಾ ನಂಗೆ ಅವ್ರು ಜನ ಉಂತೀರ ಆ ಸೈಡ್ ಭಾಳ ಹೆಸರು ಕರ್ತೀರ ಬಂದುಂಟಲ್ಲ ನಾ ಕರ್ತೆ ಬರುತ್ತೆ ಓಕೆ. ಯುವಕ ಮಂಡಳ ಬಹಳಷ್ಟು ವರ್ಷಗಳ ಕನಸಿದು. ಹಾಗೆಯೇ ನಮ್ಮ ಈ ಒಂದು ನೂತನ ಶಾಖೆಯ ಶಿಲಾನ್ಯಾಸ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲರನ್ನು ಸ್ವಾಗತಿಸುವ ನಮ್ಮ ಕರ್ತವ್ಯ. ಮೊದಲಾಗಿ ನಮ್ಮ ಶ್ರೀ ಮಿತ್ತಮಗರಾಯ ದೇವಸ್ಥಾನದ ತಂತ್ರಿಗಳಾದಂಥ ರಾಜೇಶ್ ತಾಳಿತೆ ವರ್ಕಾಡಿಯವರನ್ನು ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ಅಧ್ಯಕ್ಷರಾದಂಥ ಮಹೇಶ್ ಚೌಟ ಅವರನ್ನು ಸ್ವಾಗತಿಸುತ್ತಿದ್ದೇವೆ. ಪುಷ್ಪವನ್ನು ನೀಡುವ ಮೂಲಕ ಗೌರವಿಸಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಚಂದ್ರಹಾಸ್ ಪಂಡಿತ್ ಹೊಸು ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ನವೀನ್ ಶೆಟ್ಟಿ ಮಂಗಲ್ಪಾಡಿ ಇವರು ಪುಷ್ಪವನ್ನು ನೀಡುವ ಮೂಲಕ ಗೌರವಿಸಬೇಕು. ಈಗ ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರು, ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಟಿ.ಜಿ. ರಾಜಾರಾಮ್ ಭಟ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರುವಂತಹ ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸದಸ್ಯರಾಗಿರುವಂತಹ ಮಾಜಿ ಅಧ್ಯಕ್ಷರಾಗಿರುವಂತಹ ಮಮತಾ ಡಿ.ಎಸ್. ಗಟ್ಟಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನವೀನ್ ಪಾದಲ್ಪಾಡಿ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಿರುವಂತಹ ನರಿಂಗಾನ ಯುವಕ ಮಂಡಲದ
ನರಿಂಗಾನ ಗ್ರಾಮ ಪಂಚಾಯತ್ ಈ ಒಂದು ವಾರ್ಡಿನ ಸದಸ್ಯರಾದಂಥ ಹರಿಣಾಕ್ಷಿ ಹಾಗೂ ಮುರಳೀಧರ್ ಶೆಟ್ಟಿ ಮೋರ್ಲ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಯುವಕ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕ ಬಂಧುಗಳನ್ನು, ಸದಸ್ಯರಾದಂತಹ ರೈಮಾನ್ ಚಂದಿತ್ತು ಇವರಿಗೆ ಕೂಡ ಸ್ವಾಗತವನ್ನು ಕೊಡ್ತಾ ಇದೆ. ಹಾಗೆ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಜಯರಾಮುದ್ದೀರ್ ಅವರನ್ನ ನಾನು ಮೊದಲಾಗಿ ಗುರುತಿಸಬೇಕಿದ್ದು, ಕ್ಷಮಿಸಬೇಕು. ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಲಕ್ಷ್ಮಣಕಾಂತ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಒಂದು ಯುವಕ ಮಂಡಲದ ಹಿರಿಯ ಸದಸ್ಯರಾದಂತಹ ಆನಂದ್ ಸರ್ಕೋಡಿಲ್ ಹಾಗೂ ಪುರಂದರ್ ಸರ್ಕೋಡಿಲ್ ಇವರಿಗೂ ಕೂಡ ಸ್ವಾಗತ ಕೊಡ್ತಿದ್ದೆ. ಹಾಗೆ ಬದ್ರಿಯಾ ಜುಮ್ಮಾ ಮಸೀದ್ ತೌಡುಗಳಿದರ ಮಾಜಿ ಅಧ್ಯಕ್ಷರು ಅಬ್ಬಾಸ್ ಶಾಂತಿಪಳಿಗೆ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಇಬ್ರಾಹಿಂ ಶಾಂತಿಪಳಿಗೆ ಇವರನ್ನು ಸ್ವಾಗತ ಕೊಡ್ತಿದ್ದೇವೆ. ಶ್ರೀನಾಥ್ ರೈ ಗರೋಡಿ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಶಾಂತಿಪಳಿಗೆ ಮಿತ್ತಮಗರ ದೇವಸ್ಥಾನದ ಮಾಜಿ ಸೇವಾ ಸಮಿತಿ ಮಾಜಿ ಸದಸ್ಯರಾದ ಹರೀಶ್ ಕನ್ನಿಗೋಳಿ ಇವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಗುತ್ತಿಗೆಯನ್ನು ವಹಿಸಿಕೊಂಡಿರುವಂತಹ ಅಲ್ಫೋನ್ಸ್ ಹಾಗೂ ಅರುಣ್ ಡಿಸೋಜ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲ ಬಂಧುಗಳಿಗೆ ನಾವು ಸ್ವಾಗತವನ್ನು ಕೋರುತ್ತಾ, ಹಾಗೆ ಬಂಧು ಸೇರಿರುವಂತಹ ಎಲ್ಲರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಮುಂದಕ್ಕೆ ಈ ಒಂದು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದಂತಹ ಪ್ರಭಾ ಇವರು ಪ್ರಾಸ್ತಾವಿಕ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘ ಇದರ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಊರ ಪರಊರ ಎಲ್ಲ ಗಣ್ಯರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಲ್ಲಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನಡೀಬೇಕಂತ ಇದ್ರೆ ಇದು ಈ ವರ್ಗದ ಅಂದ್ರೆ ಈ ಪರಿಸರದ ಜನರ ಹಲವಾರು ವರ್ಷಗಳ ಒಂದು ಆಶಯ ಇದು. ಇಲ್ಲಿ ಒಂದು ನಮ್ಮ ಸಂಘದ ಒಂದು ಶಾಖೆ ಆಗಬೇಕು ಅಂದ್ರೆ ಇಲ್ಲಿಯ ಊರಿನ ಜನರು ಪಡಿತರಕ್ಕೆ ಅಂತ ಹೇಳಿ ನಮ್ಮ ನರಿಂಗಾನ ಮೊಂಟೆ ಪದವಿಗೆ ಬ್ರಾಂಚಿಗೆ ಬರಬೇಕಾಗಿತ್ತು. ಅದು ಒಂದು ಕಾರಣ. ಮತ್ತೊಂದು ಬಾಕಿ ಎಲ್ಲ ವ್ಯವಸ್ಥೆಗಳಿಗೆ ಬೇಕಾಗಿ ಈಗ ಒಂದು 4 ವರ್ಷಗಳಿಂದ ಅಂದರೆ ಈಗ ಇಲ್ಲಿ ಈ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಬೇಕು ಅಂತ ಇದ್ದರೆ ಈ 4 ವರ್ಷದ ಮೊದಲು ನಮ್ಮ ಮೂರುಗೋಳಿ ಪರಿಸರದ ಕಲ್ಮಂಜ ಪರಿಸರದ ಜನರು ಒಂದು ಮನವಿ ಕೊಟ್ಟಿದ್ದರು ಸಂಘಕ್ಕೆ. ಏನಂತ ಹೇಳಿದರೆ ಅಲ್ಲಿ ಒಂದು ಶಾಖೆ ಓಪನ್ ಮಾಡಿ ನೀವು ಅಂತ. ಶಾಖೆಯ ಇದು ಬಿಟ್ಟು ಹೋಯಿತು. ಆದರೆ ನಂತರ ಅದೇ ಈ ತೌಡುಗೋಳಿ ಪರಿಸರವನ್ನು ಆಯ್ಕೆ ಮಾಡಿಕೊಂಡೆವು. ತೌಡುಗೋಳಿ ಪರಿಸರವನ್ನು ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಒಂದು 2 ಸ್ಥಳವನ್ನು ನಾವು ಸರ್ಕಾರದ ಹೆಸರಿಗಿದ್ದ 2 ಸ್ಥಳಗಳನ್ನು ನಾವು ಆಫೀಸ್ ಅಂತ ಓಡಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ನಾನು ಓಡಾಡಲಿಲ್ಲ, ಅದನ್ನೊಂದು ನಾನು ಇಲ್ಲಿ ಹೇಳಲೇಬೇಕಂತೆ. ಯಾಕೆ ಅಂತ ಹೇಳಿದರೆ ಈ ಪರಿಸರದಲ್ಲಿ ಈ ಶಾಖೆ ಆಗಬೇಕು ಅಂತ ಇದ್ದರೆ ಯಾರಾದರೂ ಒಬ್ಬರು ಮುಂದೆ ಹೋಗೋರು, ಯಾವ ಕಾರ್ಯಕ್ರಮ ಆಗಬೇಕು ಅಂತ ಇದ್ದರೂ ಒಬ್ಬರು ಅಂದರೆ ಒಂದು ಲೀಡರ್ಶಿಪ್ ಅಂತ ಬೇಕು, ಅದಕ್ಕೆ ಮುಂದೆ ಹೋಗುವವರು ಅಂತ ಬೇಕು. ಆ ನಂತರ ಎಲ್ಲರೂ ಅವರ ಹಿಂದೆ ಬರ್ತಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ಮುಂದೆ ಹೋದವರು ಅಂತ ಹೇಳಿದರೆ ಇಲ್ಲಿಯ ಪರಿಸರದವರೇ ಆದ ನಮ್ಮ ನಿರ್ದೇಶಕರಾದ ಶ್ರೀ ಉದಯ್ ಶಂಕರ್ ಇವರು. ನಾನು ಅವರ ಹೆಸರನ್ನು ಹೇಳಲೇಬೇಕು ಇಲ್ಲಿ. ಯಾಕೆ ಅಂತ ಹೇಳಿದರೆ ಸರ್ಕಾರದಿಂದ ನಾವು ಜಮೀನು ಮಂಜೂರಾತಿಗಾಗಿ ಮನವಿ ಸಲ್ಲಿಸಿದ್ದೆವು. ಆ ಸಂದರ್ಭದಲ್ಲಿ ಹಾಗೆ ಸರ್ಕಾರದ ಈ ಮನವಿಗೆ ಬೇಕಾಗಿ ಅಂದರೆ ಎಲ್ರಿಗೂ ಗೊತ್ತುಂಟು ನಮಗೆ. ಯಾಕೆ ಅಂತ ಹೇಳಿದರೆ ಒಂದು ಮನವಿ ಕೊಡಬೇಕು ಅಂತಿದ್ರೆ ಸರ್ಕಾರಕ್ಕೆ ಅಷ್ಟೇ ಓಡಾಡಬೇಕಾಗ್ತದೆ. ಸರ್ಕಾರದ ಹೆಸರನ್ನು ಒಂದು ಮಂಜೂರಾತಿ, ಸರ್ಕಾರದ ಹೆಸರಲ್ಲಿರುವ ಜಾಗವನ್ನೊಂದು ಮಂಜೂರಾತಿ ಮಾಡಿಸಬೇಕು ಅಂತ ಇದ್ರೆ ಅದೇ ರೀತಿ ತುಂಬ ಓಡಾಡಿದ್ರು ಅವರು. ಯಾಕೆಂತ ಹೇಳಿದರೆ ನಾನು ಮಾಡುವ ಕೆಲಸ ಅದು. ನಾನು ಈ ವಿಷಯವನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ಅದು ನಾನು ಮಾಡುವ ಕೆಲಸ ಆಗಿತ್ತು. ಆದರೆ ಅವರು ಅದನ್ನು ಓಡಾಡಿ ಆದರೆ ಆಗಲಿಲ್ಲ. 2 ವರ್ಷದಿಂದ ಓಡಾಡಿ ಕೂಡ ಆ ಫೈಲ್ ನಮಗೆ ಕ್ಲಿಯರ್ ಆಗಿ ಸಿಗಲಿಲ್ಲ. ಏನು ಅಂತ ಹೇಳಿದರೆ ಲಾಸ್ಟಿಗೆ ಅಲ್ಲಿ ಕಾನೂನಿನ ತೊಡಕು ಬಂದ ಕಾರಣ ಆಗಲಿಲ್ಲ ಅದು. ಅದನ್ನು ಬಿಟ್ಟು ನಂತರ ನಾವು ಇದೇ ಪರಿಸರದಲ್ಲಿ ಜಾಗ ಹುಡುಕಿದಾಗ ನಮ್ಮ ಶ್ರೀಯುತ ಮೋರ್ಲ ಕರುಣಾಕರ್ ಶೆಟ್ಟಿ ಇವರ ಈ ಜಾಗವನ್ನು ಗುರುತಿಸಿದೆವು. ಅನಂತರ ಅವರಲ್ಲಿ ಮನವಿ ಮಾಡಿಕೊಂಡಾಗ ಆ ಜಾಗವನ್ನು ನಾವು ಸಂಘದ ಹೆಸರಿಗೆ ಖರೀದಿ ಮಾಡಿಕೊಂಡು ಆ ನಂತರ ಈ ಶಾಖೆಯ ಶಿಲಾನ್ಯಾಸ ಕಾರ್ಯಕ್ರಮ ಈಗ ನಡೀತಾ ಇದೆ. ಈ ಶಾಖೆ ಅಂದರೆ ಒಂದು ಶಾಖೆ ಓಪನ್ ಆಗುವುದು, ಶಿಲಾನ್ಯಾಸ ಮಾಡೋದು ಮುಖ್ಯ ಅಲ್ಲ. ಅದು ಕಟ್ಟಡ ಕಟ್ಟಿ ಆದ ನಂತರ ಅದು ಬೆಳವಣಿಗೆ ಹೇಗೆ ಆಗ್ತದೆ ಅಂತ ಇರುವುದು. ಈ ಪರಿಸರದ ಎಲ್ಲ ಜನರ ಸಂಪೂರ್ಣ ಸಹಕಾರವನ್ನು ಇದಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನು ಅಂತ ಹೇಳಿದರೆ ಎಲ್ಲ ವರ್ಗದ ಜನರ, ಎಲ್ಲ ಸಾಮಾಜಿಕ ಹಾಗೂ ಪರಿಸರದ ಜನರ ಎಲ್ಲ ಸಹಕಾರವನ್ನು ನಾನು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಬಯಸ್ತಾ ಇದ್ದೇನೆ. ಈ ಶಾಖೆಯು ಶಿಲಾನ್ಯಾಸ ಆಗಿದೆ. ಇನ್ನು ಕಟ್ಟಡ ಉದ್ಘಾಟನೆಯಾಗಿ ಸಂಘವು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತೇನೆ. ಅದೇ ರೀತಿ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಇದನ್ನಂದರೆ ನಾವು ಕಂಡೀಷನ್ ಪ್ರಕಾರ 8 ತಿಂಗಳಲ್ಲಿ ಮುಗಿಸಬೇಕು ಅಂತ ನಮ್ಮ ಗುತ್ತಿಗೆದಾರರಲ್ಲಿ ಹೇಳಿದ್ದೇವೆ. ಆನಂತರ ಆಗ್ತದೆ, 8 ತಿಂಗಳಲ್ಲಿ ಮುಗಿಸ್ತಾರೆ ಅವರು.
8 ತಿಂಗಳ ನಂತರ ಇದೇ ರೀತಿ ಇನ್ನೊಂದು ಉದ್ಘಾಟನಾ ಸಮಾರಂಭಕ್ಕೆ ಕೂಡ ಎಲ್ಲರೂ ಸಹೃದಯರಾಗಿ ಬಂದು ಎಲ್ಲರೂ ಚೆಂದಾಗಿ ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಂತ ಟಿ ಜಿ ರಾಜಾರಾಮ್ ಭಟ್ ಅವರು 2 ಮಾತನಾಡಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಭಾಗದ ನಮ್ಮೆಲ್ಲರ ಗೌರವಾನ್ವಿತ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಅವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ ಗಟ್ಟಿಯವರೇ, ನಿಕಟಪೂರ್ವ ಸದಸ್ಯರಾದ ಮತ್ತು ಭಾಜಪದ ಜಿಲ್ಲೆಯ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರೇ, ಈ ಸಂಘದ ಮಾಜಿ ಸಿಬ್ಬಂದಿ ಕರ್ತವ್ಯ ನಾರಾಯಣ ಶೆಟ್ರೆ, ಕ್ಷೇತ್ರದ ಭಾಜಪದ ಅಧ್ಯಕ್ಷರಾದ ಚಂದ್ರಶಣ್ಣ ಅವರೇ, ಬ್ಯಾಂಕಿನ ಅಧ್ಯಕ್ಷರೇ, ಎಲ್ಲ ಆತ್ಮೀಯ ನಿರ್ದೇಶಕರೇ, ಇಲ್ಲಿ ಸೇರುವಂತ ಬಂಧುಗಳೇ, ಮಹಾತ್ಮ ಗಾಂಧಿ ಅವರು ಹೇಳಿದಂತೆ ಗಾಂಧಿ ಪ್ರಣೀತವಾದ ರಾಮರಾಜ್ಯ ಏನು ಅಂತಂದ್ರೆ ಒಂದು ಗ್ರಾಮದಲ್ಲಿ ಒಂದು ಶಾಲೆ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು. ಬಹುಶಃ ಅದೆರಡೂ ಇದ್ದಂತಹ ಈ ತೌಡುಗಳಿಗೆ ಒಂದು ಸಹಕಾರ ಸಂಘದ ಕೊರತೆ ಕಾಡಿತ್ತು. ಇವತ್ತು ಅದನ್ನು ತುಂಬಿಸಿಕೊಡುವ ಕೆಲಸವನ್ನು ಮಹೇಶ್ ಅಣ್ಣ ತನ್ನ ಸಂಘಟನೆಗಳ ಮೂಲಕ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ಶೆಟ್ಟರಿಗೆ ಬಹುಶಃ ನೀವು ಉದಾರವಾಗಿ ದಾನ ಮಾಡಬೇಕು ಅಂತ ಕೇಳಿಲ್ಲ. ಬಹುಶಃ ಇವರು ಕೇಳಿದ್ರೆ ತಪ್ಪಾಗಿದೆ. ಮಹೇಶ್ ಅಣ್ಣ ಖಂಡಿತ ಕೊಡ್ತಿದ್ರು, ಸ್ವಲ್ಪ ಎಡವಟ್ಟು ಆಗಿದೆ. ಆದರೆ ದೊಡ್ಡ ಮನಸ್ಸು ಮಾಡಿ ಇಂಥ ಕಮರ್ಷಿಯಲ್ ಯುಗದಲ್ಲೂ ಕೂಡ ಒಂದು 10 ಸೆಂಟ್ ಜಾಗವನ್ನು, ಇಷ್ಟು ಸುಂದರ ಜಾಗವನ್ನು ಕೊಟ್ಟಂತಹ ಕರ್ನಾಟಕ ಶೆಟ್ಟಿಗೆ ನಾನು ಇಡೀ ಜಿಲ್ಲೆಯ ಸಹಕಾರ ರಂಗದ ಪರವಾಗಿ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ನನ್ನ ಬ್ಯಾಂಕಿನ ಸೂಪರ್ವೈಸರ್ ಯೋಗೇಶ್ವರ್ ಇದ್ದಾರೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ನಿರ್ದೇಶಕನಾಗಿ ಈ ಸಹಕಾರ ಸಂಘದ ಈ ಕಟ್ಟಡಕ್ಕೆ ಏನೆಲ್ಲ ಸಹಕಾರವನ್ನು ನನ್ನ ಬ್ಯಾಂಕಿನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಕೂಡ ನಾನು ಕೊಡಿಸುವ ಎಲ್ಲ ಪ್ರಯತ್ನ ಮಾಡ್ತೇನೆ. ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದಾಗದಕ್ಕೆ ಅನುದಾನ ಕೊಡುವ ವ್ಯವಸ್ಥೆ ಇದೆ. ಆಮೇಲೆ ಆ ಕಟ್ಟಡದಲ್ಲಿ ಕಂಪ್ಯೂಟರೈಸೇಷನ್ಗೆ ಬೇಕಾದಂಥ ಸಂಗತಿಯನ್ನು ಕೊಡುವ ವ್ಯವಸ್ಥೆ ಇದೆ. ಪೀಠೋಪಕರಣಗಳಿಗೆ ಕೊಡುವಂಥ ವ್ಯವಸ್ಥೆ ಇದೆ. ಅದೆಲ್ಲವನ್ನು ಕೂಡ ಕೊಡಿಸುವ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳೋದಕ್ಕೋಸ್ಕರವಾಗಿ ಮಾತ್ರ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಮಹೇಶ್ ಅಣ್ಣ ನನಗೆ ಮಾಡಿದ ಸಹಕಾರಕ್ಕೆ ನಾನು ಅವರಿಗೆ ಸಹಕಾರ ಮಾಡಲೇಬೇಕು. ಒಬ್ಬ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅವರು ಕೇವಲ ಇನ್ನು ಇಲ್ಲಿ ಮಾತ್ರ ಉಳಿಯೋದಲ್ಲ. ಸಂತೋಷ್ ಅಣ್ಣ ಖೈರಂಗಳ ಪೂಪಾಡಿಕಲ್ಲು ಬಾಳೆಪಣಿ ಉಳಿಯೋದಲ್ಲ. ಅದು ಸ್ವಲ್ಪ ನೀವು ಹೊರಗೆ ಬರಬೇಕು, ನೀವು ಮಂಗಳೂರು ಕಡೆ ಬರಬೇಕು. ಅದಕ್ಕೆ ಬೇಕಾದೊಂದು ವ್ಯವಸ್ಥೆ ಆಗ್ತಾ ಇದೆ. ಅದು ಆಗ್ಬೋದು ಅಂತ ಒಂದು ಹೌದು ಅದೊಂದು ದಾರಿ ಹಾಕಿ ಫೌಂಡೇಶನ್ ಹಾಕಿದ್ದೆ. ಅದು ನಾಳೆ ಆಗ್ಬೋದು ಅಂತ ಒಂದು ಆಸೆ ಇದೆ. ಭಗವಂತ ಅದನ್ನು ಕೂಡ ಇವತ್ತು ಆಶೀರ್ವಾದ ಅವರಿಗೆ ಮಾಡಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇನ್ನು ನೀವುಗಳು ಮುಖ್ಯ, ಸಹಕಾರ ಸಂಘದ ಸದಸ್ಯರು ಮುಖ್ಯ. ಸಹಕಾರ ಸಂಘ ಬೆಳಿಬೇಕಾದ್ರೆ ಕಸ್ಟಮರ್ ಮುಖ್ಯ, ಗ್ರಾಹಕರು ಮುಖ್ಯ. ನೀವು ಬಂದು ಇಲ್ಲಿ ಠೇವಣಿನಿಟ್ಟು ನೀವು ಬಂದು ನಿಮ್ಮ ಅತಿ ಅಗತ್ಯದ ಕೆಲಸಗಳನ್ನು ಇಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಾದರೆ, ನಿಮಗೆ ಸಾಲ ಸೌಲಭ್ಯಕ್ಕೆ ಬೇಕಾದ ಸಾಲದ ಅರ್ಜಿಯನ್ನು ಕೊಡುವ ವ್ಯವಸ್ಥೆ ಇರ್ಬೋದು, ನೀವು ಬೇಕಾದ್ರೆ ರೇಷನ್ ವ್ಯವಸ್ಥೆ ಇರ್ಬೋದು, ನಿಮಗೆ ಠೇವಣಿ ತೆಗಲಿಕ್ಕೆ ಅವಕಾಶ ಇರ್ಬೋದು. ಒಬ್ಬ ಸಹಕಾರ ಸಂಘದ ಸದಸ್ಯನೋರ್ವ ಸಹಕಾರ ಸಂಘದ ಏನೆಲ್ಲ ಸೇವೆಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಕೂಡ ಪಡೆಯುವಂಥ ವ್ಯವಸ್ಥೆ ನಿಮ್ಮದಾಗಲಿ ಅಂತ ಹೇಳಿಕೊಂಡು, ನಾನು ಈ ಬಿಲ್ಡಿಂಗ್ ಪ್ಲಾನ್ ಅನ್ನು ನೋಡಲಿಲ್ಲ. ಆದರೆ ಬಹುಶಃ ಸಣ್ಣ ಮೀಟಿಂಗ್ ಹಾಲ್ ವ್ಯವಸ್ಥೆ ಕೂಡ ಇರ್ಬೋದು ಮೇಲೆ ಮಾಳಿಗೆಯಲ್ಲಿ. ಅದು ಇದ್ರೆ ಒಂದು ನಾನು ಡೀಟೇಲ್ ಆಗಿ ನೋಡಲಿಲ್ಲ. ನಾನು ಅದನ್ನು ಅವರು ಈ ಗ್ರಾಮದ ಅಭಿವೃದ್ಧಿಗೆ ಉಪಯೋಗ ಮಾಡ್ತಾರೆ ಅಂತ ನನ್ನ ಆಸೆ ಇದೆ. ಸ್ವಸಹಾಯ ಸಂಘಗಳಿಗೆ ಟ್ರೈನಿಂಗ್ ಇರ್ಬೋದು, ಆತ್ಮನಿರ್ಭರ ಭಾರತದಲ್ಲಿ ನರೇಂದ್ರ ಮೋದಿ ಹೇಳಿದಂಥ ಸಂಗತಿಗಳ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಇರ್ಬೋದು. ಈ ರೀತಿ ಎಲ್ಲವನ್ನು ಕೂಡ ಗ್ರಾಮದ ವಿದ್ಯಾವಂತ ನಿರುದ್ಯೋಗಿ ಯುವತಿಯರಿಗೆ ಎಲ್ಲವನ್ನು ಕೂಡ ಒಂದು ಪ್ರಯತ್ನ ಮಾಡುವಂಥ ಪ್ರಯತ್ನ ಈ ಆಡಳಿತ ಮಂಡಳಿ ಮಾಡಲಿ. ಆ ಮೂಲಕ ಸಹಕಾರ ಕ್ಷೇತ್ರ ಅದು ಇವತ್ತು ಸಂತೋಷ ಪಡುವಂತಹ ಆ ಕೈರಂಗಳ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇಂಥ ಒಂದು ಕಟ್ಟಡ ಆಯ್ತಂತೆ ಅಂತ ಒಂದು ಕೀರ್ತಿ ಬರಲಿ. ಆ ಮೂಲಕ ಮಹೇಶ್ ಅಣ್ಣ ನೇತೃತ್ವದಲ್ಲಿ ಆಡಳಿತ ಮಂಡಳಿ ಜನಾನುರಾಗಿಯಾಗಿ ಮಾಡುವಂಥ ಕೆಲಸಗಳು ಇನ್ನಷ್ಟು ಅಭಿವೃದ್ಧಿಯಾಗಲಿ. ಈ ಶಾಖೆಯ ಮೂಲಕ ಮತ್ತೊಮ್ಮೆ ಈ ಭಾಗದ ಗ್ರಾಮದ ಉದ್ಧಾರ ಆಗುವಲ್ಲಿ ನಾವೆಲ್ಲರೊಟ್ಟಿಗೆ ಸೇರಿ ಶ್ರಮಿಸೋಣ ಅಂತ ಹೇಳ್ಕೊಂಡು ಕೊಟ್ಟ ಅವಕಾಶಕ್ಕಾಗಿ ಹೇಳಿ ಸಮಯಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಸ್ವಲ್ಪ ಲೇಟ್ ಆಗಿದೆ, ಕ್ಷಮಿಸಬೇಕು. ಆದರೂ ಬಂದಿದೆ. ಮತ್ತೊಮ್ಮೆ ತಮ್ಮಲ್ಲಿ ಬಂದು ನಾನು 2 ಮಾತಿಗೆ ಮುಕ್ತ ಮಾಡಿ ನಮಸ್ಕಾರ. ಕತ್ತಲನ್ನು ದೂಷಿಸುವುದು ಬೇಡ, ಕತ್ತಲನ್ನು ದೂರುವುದು ಬದಲಿಗೆ ನಾವೊಂದು ಮೊಂಬತ್ತಿಯನ್ನು ಹಚ್ಚೋಣ, ಕತ್ತಲನ್ನು ದೂರ ಮಾಡೋಣ, ಮನೆಗಳನ್ನು ಬೆಳಗೋಣ, ಮನಸ್ಸನ್ನು ಬೆಳಗೋಣ. ಈ ಧ್ಯೇಯ ವಾಕ್ಯವನ್ನು ಇಟ್ಟು ಇಲ್ಲಿ ಸಹಕಾರ ಸಂಘವನ್ನು ಇವತ್ತು ನಾವು ಇಲ್ಲಿ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಅಭಿವೃದ್ಧಿಯ ಒಂದು ಅಭಿಯಾನವೇ ಇಲ್ಲಿ ಪ್ರಾರಂಭವಾಗಬೇಕು. ನಮ್ದು ಗುಡ್ಡಗಾಡು ಪ್ರದೇಶ, ಗಡಿನಾಡು ಪ್ರದೇಶ ಅಂತ ನಾವು ಬಿಟ್ಟು ಬಿಡೋದಲ್ಲ, ಬದಲಿಗೆ ನಮ್ಮ ಇಲ್ಲಿ ವಾಸವಿರುವ ಜನರೇ ಮುಂದೆ ಬಂದು ನಮ್ಮ
ಅಭಿವೃದ್ಧಿ ಅಭಿಯಾನವನ್ನು ಇಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಖಂಡಿತವಾಗಿ ಸಹಕಾರ ಸಂಘ ನಮಗೆ ಬೇಕಿತ್ತು, ಇದರಿಂದ ನಮ್ಮ ಅಭಿವೃದ್ಧಿ ಆಗಬೇಕಾಗಿದೆ ಮತ್ತು ಒಳ್ಳೆಯ ಒಂದು ಏನಂತಾರೆ ಹೆಜ್ಜೆಯನ್ನು ಇವತ್ತು ಇಲ್ಲಿ ತಗೊಂಡಿದ್ದೀರಾ. ನಿಮಗೆ ನನ್ನ ಆಶೀರ್ವಾದಗಳನ್ನು ನಾನು ಬೇಡುತ್ತೇನೆ. ಸರ್ವಶಕ್ತ ದೇವರು ಕಟ್ಟದಿದ್ದರೆ ಆಳುಗಳು ಕೆಲಸ ಮಾಡುವುದು ವ್ಯರ್ಥ ಅಂತ ಒಂದು ದೇವರ ವಾಕ್ಯ ಇದೆ. ಅದೇ ರೀತಿ ಏನು ಆಳುಗಳು ಬಿಟ್ಟಂತ ಕಲ್ಲು ಅದನ್ನೇ ಮೂಲೆಗಲ್ಲಾಗಿ ದೇವರು ಮಾಡುವನು. ಈ ಊರಲ್ಲಿ ಖಂಡಿತವಾಗಿಯೂ ತುಂಬಾ ಜನರು ಕಷ್ಟ ಬಂದು ಕೆಲಸ ಮಾಡಿ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡಿ ಹಾಗೂ ಈ ಊರಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಖಂಡಿತವಾಗಿಯೂ ಅವರ ಬೆವರು ಹಾಗೂ ಅವರ ಈ ಒಂದು ಅಭಿವೃದ್ಧಿಯ ದೂರದೃಷ್ಟಿ ಇನ್ನು ಮುಂದೆ ಇಲ್ಲಿ ಸಹಕಾರ ಸಂಘದೊಂದಿಗೆ ಬೆಳೆಯಲಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ತುಂಬ ಸಂತೋಷ ನೀಡಿದೆ. ಖಂಡಿತವಾಗಿಯೂ ನಿಮ್ಮ ಕೆಲಸ ಬೇಗ ಸಂಪೂರ್ಣವಾಗಲಿ ಮತ್ತು ಇಲ್ಲಿನ ಜನರಿಗೆ ಇಲ್ಲಿಂದ ಈ ಕಟ್ಟಡದಿಂದ ತುಂಬ ಉಪಯೋಗಗಳು ಹಾಗೂ ಬೇಕಾದ ಸೌಕರ್ಯಗಳು ಒದಗಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ನರಿಂಗಾನ ಈ 3 ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಒಂದು ಸಹಕಾರಿ ಸಂಘ ನಮ್ಮ ಊರಿನ ಸರ್ವ ಜನರಿಗೂ ಪ್ರೀತಿಪಾತ್ರವಾಗಿದೆ. ಹಾಗೆ ಯಾವತ್ತೂ ಕೂಡ ಕೃಷಿಕರಿಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಸಹಕಾರವನ್ನ ನೀಡಿಕೊಂಡು ಬಂದಿದೆ. ಸರ್ಕುಡೇಲ್ ಮಹಾಬಲೇಶ್ವರ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಂತಹ ಈ ಒಂದು ಸಹಕಾರಿ ಸಂಸ್ಥೆ ನನ್ನ ತಂದೆಯವರು ಹೇಳಿದಂತೆ 50 ವರ್ಷಗಳ ಸುಮಾರು ಹಿರಿತನ ಈ ಸಹಕಾರಿ ಸಂಘಕ್ಕಿದೆ. ಬಂದಿರತಕ್ಕಂತಹ ಎಲ್ಲ ಅಧ್ಯಕ್ಷರು ಮಹಾಬಲೇಶ್ವರ ಭಟ್ ಅವರಿಂದ ಹಿಡಿದು ಈಗಿನ ಮಹೇಶ್ ಚೌಟ್ರು ಹಿರಿಯರವರ ತನಕ ಕೂಡ ಎಲ್ಲರೂ ಕೂಡ ಅತ್ಯುತ್ತಮ ರೀತಿಯಲ್ಲಿ ಸಂಘವನ್ನ ಮುಂದುವರಿಸಿಕೊಂಡು ಬಂದವರೇ. ನನ್ನ ತಂದೆಯವರು ಕೂಡ 10 ವರ್ಷ ಈ ಸಂಘದ ಅಧ್ಯಕ್ಷರಾಗಿ 25 ವರ್ಷ ನಿರ್ದೇಶಕರಾಗಿ ಕೆಲಸ ಮಾಡಿದಂತಹ ಈ ಸಂಸ್ಥೆ ನಮಗೆ ಪ್ರೀತಿ ಇದೆ. ಯಾವತ್ತಿಗೂ ಕೂಡ ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಪ್ರಭಾ ಅವರಿಗೆ ಗೊತ್ತಿದೆ, ಜಿಲ್ಲಾ ಪಂಚಾಯತ್ನ ಸಿಗುವ ಕಳೆದ ಸರಿ ಕೂಡ 50,000 ಇತ್ತು, ಅದನ್ನು ಕೂಡ ನಮ್ಮ ಸೊಸೈಟಿಗೆ ಕಳಿಸಿಕೊಟ್ಟಿದೆ. ಮತ್ತೆ ಈ ವರ್ಷದನ್ನ ಮಂಟಪದ ಮಹಿಳಾ ಸಹಕಾರಿ ಸಂಘ ಹಾಲುತ್ಪಾದಕ ಸೊಸೈಟಿ ಸಂಘಕ್ಕೆ ಈ ವರ್ಷದ ಒಂದು ಅನುದಾನವನ್ನು ಕಳಿಸಿಕೊಟ್ಟಿದ್ದೇವೆ. ಹಾಗೆ ಈ ಒಂದು ಎಲ್ಲರ ನೇತೃತ್ವದಲ್ಲಿ ಈ ಹೊಸ ಒಂದು ಈ ಭಾಗದಲ್ಲಿ ದ್ವಿತೀಯ ಶಾಖೆ ಆರಂಭಗೊಂಡಿತ್ತು. ಅದರ ಕಟ್ಟಡ ಇವತ್ತು ಶಿಲಾನ್ಯಾಸಗೊಂಡಿದೆ. ಹಿರಿಯರ ತಂತ್ರಿಗಳ ಮಾರ್ಗದರ್ಶನ, ಧರ್ಮಗುರುಗಳ ಹಾಗೆ ಹಿರಿಯ ಎಲ್ಲರ ರಾಜಾರಾಮ್ ಭಟ್ ಎಲ್ಲರ ಆಶೀರ್ವಾದ, ಸಹಕಾರ ಹಾಗೆ ನಿರ್ದೇಶಕರುಗಳ ಸಹಕಾರದಿಂದ ಈ ಒಂದು ಸಂಘ ಅತ್ಯುತ್ತಮವಾಗಿ ಜರುಗಲಿ. ನಮಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹುಶಃ ಇವತ್ತು ಕೊರೋನಾದಂತಹ ಸಂದರ್ಭದಲ್ಲಿ ಕೂಡ ಜನ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಆದರೆ ಸಹಕಾರದ ಸಹಾಯ, ಜನರ ಪ್ರೀತಿ, ಸಹಭಾಗಿತ್ವದಿಂದ ನಮ್ಮ ಊರಿನ ಜನರಿಗೆ ದೇವರ ದಯದಿಂದ ಯಾವುದೇ ರೀತಿಯ ಅಂತಹ ಕಷ್ಟಗಳು ನಮ್ಮಲ್ಲಿ ಆಗಲಿಲ್ಲ. ಆ ನೆಲೆಯಲ್ಲಿ ಮುಂದೆಯೂ ಕೂಡ ಇಂತಹ ಸಹಕಾರಿ ಸಂಘ ಜನರಿಗೆ ಮುಂದೆ ಬಂದು ಸಹಾಯ ನೀಡಿದೆ ಎನ್ನುವಂತಹ ನೆಲೆಯಲ್ಲಿ ಅಧ್ಯಕ್ಷರಿಗೂ ಸರ್ವರಿಗೂ ನಾನು ವಂದಿಸಿ, ಸಿಬ್ಬಂದಿಗಳಿಗೂ ಕೂಡ ವಂದಿಸಿ, ಆದಷ್ಟು ಬೇಗ ಪ್ರಭಾ ಹೇಳಿದ ಹಾಗೆ ಇದು 8 ತಿಂಗಳಲ್ಲಿ ಉದ್ಘಾಟನೆ ಆಗಲಿ. ಇದರ ಕಾಂಟ್ರಾಕ್ಟರ್ ಆಗಿ ನಮ್ಮ ಅಲ್ಪೀಸ್ರವರು ನೂತನವಾಗಿ ಹೊಸ ನಮ್ಮ ಊರಿನಲ್ಲಿ ಅವರು ಕೂಡ ಆರಂಭಗೊಳಿಸ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ನಾನು ಶುಭ ಹಾರೈಸಿ ಈ ಕಟ್ಟಡ ಶುಭವಾಗಲಿ ಅಂತ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಮಾಜಿ ಅಧ್ಯಕ್ಷರು ಸದನ್ನ ಇವರಿಗೂ ಸಹ ಸ್ವಾಗತ ಕೊಡ್ತೇವೆ. ಮುಂದಕ್ಕೆ ಬಿಜೆಪಿ ಮಂಡಲದ ಅಧ್ಯಕ್ಷರಂತ ಚಂದ್ರಹಾಸ್ ಪಂಡಿತ್ ಅವರಿಂದ ಶುಭಾಶಯದ 2 ಮಾತುಗಳು. ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಧರ್ಮ ಗುರುಗಳೇ ಹಾಗೂ ತಂತ್ರಿಯವರೇ ಹಾಗೂ ಎಲ್ಲ ನಾಯಕರೇ ಹಾಗೂ ಸಂಘದ ಅಧ್ಯಕ್ಷರೇ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರರೇ, ಭಾಳ ಸಂತೋಷ ಆಗ್ತಾ ಇದೆ. ಸಹಕಾರಿ ರಂಗ ಅನ್ನೋದು ಇಡೀ ದೇಶಕ್ಕೆ ಒಂದು ಬೆನ್ನೆಲುಬು. ಆ ಸಹಕಾರಿ ರಂಗದಲ್ಲಿ ನಮ್ಮ ಮಹೇಶ್ ಅವರಂತಹ ಒಬ್ಬ ಧೀಮಂತ ನಾಯಕನ ನೇತೃತ್ವದಲ್ಲಿ ಈಗಾಗಲೇ ಒಂದು ಸಂಘದ ಕಟ್ಟಡವನ್ನು ನಿರ್ಮಿಸುವಂಥ ಒಂದು ವಿಚಾರ ನಮ್ಮೆಲ್ಲರಿಗೂ ಸಂತೋಷ. ಆದರೆ ಆ ಸಂಘದ ಕಟ್ಟಡ ಹೇಗೆ ನಿರ್ಮಾಣವಾಗ್ತದೋ ಅಷ್ಟೇ ಸ್ಪೀಡಲ್ಲಿ ಇಡೀ ಸಮಾಜಕ್ಕೂ ಕೂಡ ಸಹಕಾರಿ ಸಂಘ ಅತ್ಯಂತ ಸಹಕಾರವನ್ನು ನೀಡುವಲ್ಲಿ ಯಶಸ್ವಿ ಆಗಲಿ. ಅದರೊಟ್ಟಿಗೇ ಈ ಭಾಗದ ಜನರಿಗೆ ಆ ಒಂದು ಸಂಘದಿಂದ ಅನೇಕ ರೀತಿಯ ವ್ಯವಸ್ಥೆಗಳು ಮತ್ತು ಮೋದಿಯವರು ಕಂಡಂಥ ಆತ್ಮನಿರ್ಭರದ ಆ ಒಂದು ಕನಸು ಏನಿದೆ, ಆ ಒಂದು ಕನಸು ಈ ಸಂಘದ ಮೂಲಕವಾಗಿ ಕೆಲವೊಂದು ಜನರಿಗೆ ಸ್ವಂತ ಉದ್ಯೋಗ ಮಾಡುವಲ್ಲಿ ತಮ್ಮ
ಒಂದು ಬೆಂಬಲವನ್ನು ನೀಡುವ ಮೂಲಕವಾಗಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಕೂಡ ಒಂದು ಪಥವನ್ನು ಸಲ್ಲಿಸುವಲ್ಲಿ ಈಗಾಗಲೇ ನಮ್ಮ ಕಾರ್ಯಾಂಗಳ ಸೇವಾ ಸಹಕಾರ ಸಂಘ ಅತ್ಯಂತ ಯಶಸ್ವಿಯನ್ನು ಕಂಡಿದೆ. ಹಾಗಾಗಿ ಇವತ್ತು ಮಾಡಿದ ಶಿಲಾನ್ಯಾಸದ ಈ ಕಾರ್ಯಕ್ರಮ ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಶಸ್ವಿಯಾಗಿದೆ ಅನ್ನುತ್ತಾ ಮುಂದೆ ಆದಷ್ಟು ಬೇಗ ಶೀಘ್ರದಲ್ಲಿ ಕಟ್ಟಡ ಉದ್ಘಾಟನೆ ಆಗಿ ಅದರೊಟ್ಟಿಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲೆಂದು ಈ ಸಂದರ್ಭದಲ್ಲಿ ಆಶಿಸ್ತಾ ಹನ್ನೆರಡು ಮಾತು ನಿಲ್ಲಿಸ್ತಾರೆ. ಶುಭ ಕೋರೊಂದು ಎನ್ನ ತಿಂಗಳದ ಉಳಿ ಈ ಕಟ್ಟಡದ ರಚನೆ ಆಪುನ ಸಂಘಟಕರು ಪಂಡಿರಿ ಖಂಡಿತವಾಗಲ ಆಯ್ನಾತು ಬೇಗ ಈ ಒಂದು ಕಟ್ಟಡದ ರಚನೆ ಆದಿ ಈ ಭಾಗದ ಜನಕಲ್ನ ಮಾತ ಆಶೋತ್ತರಳ ಈಡೂರು ಲೆಕ್ಕ ನಮ್ಮನ ದೇವರೇ ಅನುಗ್ರಹ ಮಲ್ಪಡ ಸಂದರ್ಭ ದೇವರ ಪ್ರಾರ್ಥನೆ ಮಂತೊಂದು ಕೊರೋನಾದ ಈ ಒಂದು ಸಂಕಷ್ಟದ ಸಂದರ್ಭ ಮಸ್ತು ಜನ ಮುಲ್ಪ ನಮ್ಮ ಭಾಗವಹಿಸಿದ ನಾನು ಯಾಪಲ ಸಭೆ ಸಮಾರಂಭದ ಪನಿರಂಡು ನಮ್ಮ ದಿನನಿತ್ಯ ಇಲ್ಲ ಪ್ರಾರ್ಥನೆ ಮನ್ಪುನಾಗ ನಮ್ಮ ದೇವರ ಪ್ರಾರ್ಥನೆ ಅನ್ಪುನಾಗ ಒಂದು ನಿಮಿಷ ಆಯ್ನದು ಬೇಗ ಈ ಕೊರೋನಾ ಮಹಾಮಾರಿಲ ಈ ಲೋಕಡ್ದೆ ಮಾಯ ಆಪಲೆಕ್ಕ ನಾವು ಮಾತಿರ್ಲ ಆಯ್ತಾ ಮುಕ್ತಿ ನಂಕ ತಿಕ್ಕುಲೆಕ್ಕ ದೇವರ ಪ್ರಾರ್ಥನೆ ಮನ್ಪಡು ಒಂದು ಈ ಸಂದರ್ಭ ವಿನಂತಿನ ಮಂತೊಂದು ಒಟ್ಟಾದ ಕರಿಣ ಏಳೆನ್ಮ ತಿಂಗಳದ ಪಿರೌಡು ನಮ್ಮ ಜನಜೀವನ ಆ ರೀತಿ ಇತ್ತು ಆ ರೀತಿಯ ವ್ಯವಸ್ಥೆ ಏನದು ಬೇಗ ಕೂಡಿದು ಬರಡು ಆಯ್ತು ಒಟ್ಟಿಗೆ ಇನ್ನು ನಡತಿನಂಚಿನ ಈ ಒಂದು ಸಹಕಾರಿ ಸಂಘದ ಬಿಲ್ಡಿಂಗ್ ಬೇಲೆ ಆಯ್ನಾತು ಬೇಗ ನಡೆದಿದೆ ಮುಲ್ಪ ಇತ್ತಿನಂಚಿನ ಮಾತ ಜನಕಲ್ನ ಸಾರ್ವಜನಿಕ ಬಂಧುಲನ ರೈತಾಪಿ ವರ್ಗದಕಲ್ನ ಮಾತಾ ಆಶೋತ್ತರ ಇಡಪಲಕ ಈ ಒಂದು ಸಹಕಾರಿ ಸಂಘದ ಅಕ್ಲಿಗೆ ಸಹಾಯ ತಿಕ್ಕಾಡನ್ನು ಪಡೆದು ಈ ಕಾರ್ಯಕ್ರಮಕ್ಕೆ ಲೆಚ್ಚದು ಎರಡು ಪಾತ್ರ ಅವಕಾಶ ಮಂತು ಕೊಡ್ತಿನ ನಮ್ಮ ಮಾತ ಹಿರಿಯರಿಗೆ ಅಭಿನಂದನೆ ಸಲ್ಲಿಸುವ ಒಂದು ಮಹೇಶ್ ಚೌಟರ್ನ ಒಂಜಿ ಅಧ್ಯಕ್ಷ ಸ್ಥಾನಡು ಅವ್ರನ್ನ ಮಾತ ತಂಡಲು ಒಟ್ಟದು ಸೇರಿದು ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದು ಈ ನೊನಾತ್ ಈ ಒಂದು ಬ್ಯಾಂಕ್ ಅಭಿವೃದ್ಧಿ ಅಲ್ಪ ದೇವರ ಅಕ್ಲಿಗೆ ಆಶೀರ್ವಾದ ಮಾಡ್ಪಾಡು ಪಡೆದು ಎರಡು ಪಾತ್ರ ಉಂಟು ಪಂಡ ಆ ಸೇವಾ ಸಹಕಾರಿ ಸಂಘದ ಚಟುವಟಿಕೆ ವಾ ರೀತಿ ಉಂಡು ನಮ್ಮ ಆಲೋಚನೆ ಮನ್ಪುಡು ಧರ್ಮಗುರುಕುಲು ಪಂಡೇರು ರಾಜಾರಾಮ್ ಭಟ್ರು ಪಂಡೇರು ರವಿ ಅಣ್ಣೆ ಪಂಡೇರು ಬಾರಿ ಪೊರ್ಲೂರು ಮಿತ್ರದ SCDC ಬ್ಯಾಂಕ್ ಎಂಚಿನ ಮಾತ ಕೊಂಡರೆ ಮಾತ ಸಾಧ್ಯ ಉಂಡು ಐನು ಮಾತ ರಾಜಾರಾಮ್ ಭಟ್ರು ಕೊಂಡದ್ದು ಕೊಡ್ತಾರೆ ಅನುದಾನ ಉಂಡು ಸರ್ಕಾರ ತಿಕ್ಕಲೆಕ್ಕನೆ SCDC ಬ್ಯಾಂಕ್ ಅನುದಾನ ತೆಗೊಂಡು ಆಯ್ತು ಸ್ಕೆಚ್ ತೂದಾನಾಗನೆ ಭಾರಿ ಖುಷಿ ಆಪ ಭಾರಿ ಪೊರ್ಲ ಎಂಗೆ ಮಾತಾಡಿದ್ರೆ ಖುಷಿ ದಾದ ಪಂಡ ಚೌಟೇರಿ ಅಧ್ಯಕ್ಷರಾದ ಐತೊಟ್ಟಿಗೆ 6 ಉಪಾಧ್ಯಕ್ಷರಾದ ಅಕ್ಲ ಟೀಮ್ ಈತೊಂಜಿ ಶೋಕುಡು ಈತೊಂಜಿ ಪೊರ್ಲುಡು ಮಾತಾಡಿನ ವಿಶ್ವಾಸತೆ ತಂದು ಆಯ್ತು ಒಟ್ಟಿಗೆ ಬೆನ್ಪುನಂಜನ ಅಲ್ತ ಪ್ರಬಂಧಕರಾದಿಪ್ಪು ಅಟ್ಲ ಇಡೀ ಟೀಮ್ ಆದಿಪ್ಪು ಈತು ಪೊರುಡು ಈತು ಶೋಕುಡು ಮೇರೆ ಧರ್ಮಗುರುಗಳು ಪಂಡೇರು ಗುಡ್ಡಗಾಡು ಪ್ರದೇಶದೊಂದು ಸತ್ಯ ಆಂಡ ವಿಶೇಷವಾದನಕ್ಕೆ ರಂಗು ಬರ್ಪುಣಿದಾದ ಪಂಡನ ನರಿಂಗಾನ ಯುವಕ ಮಂಡಲದ ಆ ಯುವಕ ಮಂಡಲಕ್ಕೆ ವಿಶೇಷವಾದ ಪುದಾರುಂಡು ಜಿಲ್ಲೆ ರಾಜ್ಯೋಡ್ಲ ಎಡ್ಡ ಕ್ರೀಡಾಪಟುಗಳನ್ನು ಕೊಡ್ತಾರೆ ಬೇತ ನೆಟ್ಟು ಕೊಡ್ತಾರೆ ನಿತ್ಯ ನಿರಂತರವಾದ ಸಮಾಜ ಸೇವೆ ಮಂತಂದು ಆಯ್ತ ಬರಿಟೆ ಇನಿ ಸಹಕಾರಿ ಸಂಘದ ಈ ಶಿಲಾನ್ಯಾಸ ಆಪುನ ಪಂಡನ ಅವು ಊರಿಗೂ ಒಂಜಿ ಎಡ್ಡ ಸಂದೇಶ ಅಂದು ಪನೋಲಿ ಯಾನ್ ಈತೆ ದೇವರ ಪ್ರಾರ್ಥನೆ ಮನ್ಪುನಿ ಮಾತೆಲ್ಲ ನಿಕ್ಲೆ ಒಟ್ಟಿಗೆ ಉಳ್ಳೇರು ಮಹೇಶ್ ಚೌಟರೆ ಏರೇರ ದಿಂಜ ಕಾಸು ಉಂಡು ಅಕ್ಲೆ ಪೂರ ಡೆಪಾಸಿಟ್ ದಿವೇರಿ ಏರೇರಿಗೆ ಕಾಸು ಅವಶ್ಯಕತೆ ಉಂಡು ಅಕ್ಲೆ ಒಂದು ಸಾಲ ನಿಕ್ಲು ಕೊರುವರು ಪನ್ಪುನ ವಿಶ್ವಾಸ ನಿಕ್ಲೆ ಮಿತ್ತು ವಿಶ್ವಾಸ ಉಂಡು ನಿಕ್ಲೆ ಮಿತ್ತಲ್ಲ ರಾಜಾರಾಮ್ ಭಟ್ರೇಡ ದಾದಾ ಮಂಡ ಯಥಾ ಜವನಿರು ನಮ್ಮ ಮಕ್ಳು ಬತ್ತು ಪಂತಾರೆ ಅನ್ನ ಎನ್ನ ಮೆಗ್ದಿಗೆಲ್ಲ ಮದಿಮೆ ಕೊರ್ಪುನವ್ಳು ಕಾಸು ಸಿಗದಿಚ್ಚಿ ಮದಿಮೆಗೆ ಕಾಸು ಆಯ್ಜಿಂದಾನೆ ಎಲ್ಲ ಎನ್ನ ಎಂಚ ಮನ್ಪೆ ಎನ್ನ ಪರಿಸ್ಥಿತಿ ಹಾಳಾತನ ಆಂಡ ಎದುರು ಪಿರ ತುವಂದ ನಿಕ್ಲೆ ಆ ಮದಿಮೆಗೆ ಸಾಲ ಕೊಡ್ತಾನ ನಿದರ್ಶನ 106 ಉಂಡು ಅವು ಆಶೀರ್ವಾದ ನಿಕ್ಲೆ ನಿಜವಾದ ಆಶೀರ್ವಾದ ಅಕ್ಲ ಪಕ್ಕ ನೂದು ಅಕ್ಲ ಕಾಸು ಕಟ್ಟುವೇರಿ ಎಂಚಾನ್ಲ ಕಟ್ಟುವೇರಿ ಆಂಡ ಕೊಡ್ತನಂಜನ ನೆಟ್ಟೆ ಈ ನೆಟ್ಲ ನಾನಾತ್ ಆ ಪಾಪದಕ್ಲಿಗೆ ಎಂಚಿನ ವ್ಯವಹಾರ ಮನ್ಪರೆ ಸಾಧ್ಯ ಬೊಕ್ಕ ಕೃಷಿ ಮನ್ಪುನಕ್ಲಿಗೆ ಬೆತೆ ಬೆತೆ ನಾನಾತ್ ಬಂತು ಕೊರ್ಲಿ ಮ್ಯಾನೇಜರ್ ಎಡ್ಡೊಲ್ಲೇರು ಬಾಕಿದಕ್ಲೆ ಎಡ್ಡೊಲ್ಲೇರು ಅಧ್ಯಕ್ಷರು ಎಡ್ಡೊಲ್ಲೇರು ಆ ಡೈರೆಕ್ಟರ್ ನಕ್ಲಿ ಎಡ್ಡೊಲ್ಲೇರು ಆಯ್ತ ಒಟ್ಟಿಗೆ ನಿಕ್ಲೆ ಒಟ್ಟಿಗೆ ನಮ್ಮಲ್ಲ ಉಲ್ಲ ಒಂಜೇ ಮೂಜಿ ಗ್ರಾಮಡು ಇತ್ತ 2ನೇ ಬ್ರಾಂಚ್ ಬಂದ ಅವು ದಾಖಲೆ ಮಾತೆಲ್ಲ ಬಂದಿದ್ದಾರೆ ಪೂಪಾಡಿ ಕಲ್ಲಡು ಭಾರಿ ಮಲ್ಲ ವ್ಯವಹಾರ ಜೀವಂತ ವ್ಯವಹಾರ ಅಂದ ಈತ ಮಲ್ಲ ವ್ಯವಹಾರ ತೋಜದು ಜಿಲ್ಲೆ ರಾಜ್ಯ ಮಟ್ಟದ ಗುರುತಿಸಲಿ ಒಂಜಿಲ್ಲ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರ್ಪುಂದ ನಿಕ್ಲೆನ ರಾಜಾರಾಮ್ ಭಟ್ರು ಉಳ್ಳೇರ ಈಗ ಬೈದನೆ ಅಂತ ನಿಕ್ಲೆಗ್ಲ ಬರಡೆ ಬಂದದ್ದು ದೇವರೆಡ ಪ್ರಾರ್ಥನೆ ಮಂತಂದು ಪಾತ್ರೆ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರಗ್ಲೆ ನಾ ಉಡಲ್ ದಿಂಜಿನ ಸೊಲ್ಮೇಲಿನ ಸಂದಾದ ಎನ್ನ ಪಾತ್ರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀಮಿತಮರ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರಾದ ಈ ಮುಖ್ಯಸ್ಥರಾದ ಬಿ ನಾರಾಯಣ ಶೆಟ್ಟಿ ಬಲಿತೋಡಿಯವರಿಂದ 2 ಶುಭಾಶಯದ ಮಾತುಗಳು. ತೌಡುಗೋಳಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸೇವಾ ಸಹಕಾರಿ ಬ್ಯಾಂಕಿನ ಶಾಖೆ ಓಪನ್ ಆಗುತ್ತದೆ ಅಂತ ಹೇಳಿದರೆ ಅದು ನಾವು ಈ ಕ್ಷಣವನ್ನು ಯಾವತ್ತೂ ಮರೆಯುವಂತಿಲ್ಲ. ನಾನು ನಮ್ಮ 3 ಗ್ರಾಮದ ಸೊಸೈಟಿಗಳು ಮರ್ಜಿ ಆಗುವುದಕ್ಕೆ ಮೊದಲು ನರಿಗಾನ ಗ್ರಾಮದ ಸೇವಾ ಸಹಕಾರಿ ಸಂಘದ ಕಡೆಯ ಅಧ್ಯಕ್ಷನಾಗಿದ್ದೆ.
ಆಗ ಎಮರ್ಜೆನ್ಸಿ ಇತ್ತು, ನಾವು ಅದನ್ನು ವಿರೋಧಿಸುವಂತಿರಲಿಲ್ಲ. ನನ್ನೊಟ್ಟಿಗೆ ಹಿರಿಯರಾದಂಥ ಶಂಕರ ಭಟ್ರು ಕೂಡ ಹಲವಾರು ವರ್ಷ ನಿರ್ದೇಶಕರಾಗಿದ್ದರು. ಈ ಪ್ರದೇಶದಲ್ಲಿ ಈ ಬ್ಯಾಂಕ್ ಶಾಖೆ ಓಪನ್ ಆಗಿ ಈ ಪ್ರದೇಶದ ಎಲ್ಲ ಗ್ರಾಮೀಣ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಲಿ. ಬ್ಯಾಂಕ್ ಶಾಖೆ ಅಂದರೆ ಅಲ್ಲಿನ ಆ ಪ್ರದೇಶದ ಜನರಿಗೆ ಒಂದು ಆರ್ಥಿಕ ಭದ್ರತೆ ಮತ್ತು ಆರ್ಥಿಕ ಶಿಸ್ತು ಇದನ್ನು ಒದಗಿಸಿಕೊಡುತ್ತದೆ. ಇದರ ಪ್ರಯೋಜನವನ್ನು ಈ ನೆರೆಯ ವರ್ಕಾಡಿ ಗ್ರಾಮದ ಹಲವಾರು ಮಂದಿ ಮತ್ತು ನರಿಂಗಾ ಗ್ರಾಮದ ಮಧ್ಯಪ್ರದೇಶದಲ್ಲಿದೆ ಈ ಪ್ರದೇಶ, ಎಲ್ಲರಿಗೂ ಪ್ರಯೋಜನ ಸಿಕ್ಕುವಂತಾಗಲಿ. ಆದ್ಯಂತ ಶೀಘ್ರವಾಗಿ ಈ ಕಟ್ಟಡ ನೆರವೇರಲಿ. ನಮ್ಮ ಈ ಪ್ರದೇಶದ ಜನರೆಲ್ಲರಿಗೂ ತುಂಬ ಪ್ರಯೋಜನಕಾರಿಯಾಗಿ ಯಶಸ್ವಿಯಾಗಿ ತೋಟದ ನೇತೃತ್ವದಲ್ಲಿ ಇಲ್ಲಿಯ ನಾನು ಪ್ರಧಾನವಾಗಿ ಒಂದು ವಿಷಯ ಹೇಳ್ತೇನೆ. ಈ ಪ್ರದೇಶದ ನಿರ್ದೇಶಕರಿಬ್ಬರು ನವೀನ್ ಶೆಟ್ರು ಮತ್ತು ಉದಯಶಂಕರ್ ಶೆಟ್ಟಿ ಬಹಳ ರಾತ್ರಿಗಳು ಈ ಪ್ರದೇಶಕ್ಕೆ ಒಂದು ಶಾಖೆ ತರಬೇಕು ಅಂತ ಪ್ರಯತ್ನ ಪಟ್ಟವರು. ಅವರ ಆಶೋತ್ತರಗಳು ನೆರವೇರಲಿ, ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸಿ 2 ಮಾತು ನಿಲ್ಲಿಸ್ತೇನೆ. 75 ಕಾಲಕ್ರಮೇಣ ಮರ್ಜಾನಾಗ ವಿರೋಧ ಮನ್ಮನ ಶಕ್ತಿ ಎಂಕಲ್ಡ ಇದ್ದಾನೆ ಬಾಳೆ ಕುಣಿತಗಳ್ಳ ದಾಯವಂತ ಜಗನ ಗೊತ್ತು ಜಾನ ಆ ಕಾಲೊಳ್ಳೆ ಕೆಲಸ ಸೈಡ್ಲು ಸಪರೇಟ್ ಆದ ತೋರಿದ್ರು. ಅಣ್ಣ ಕಾಲಕ್ರಮೇಣ ಮರ್ಜ ಆದ ಬಾರಿ ಪುರ್ಲುಡು ಸುಗಮವಾದ ನೆತ್ತ ಚಟುವಟಿಕೆ ನಡ್ತೊಂದು ಬರ್ತಂಡು. ನೆತ್ತ ದುಂಬದ ಅವಧಿಲಿ ಎಂಕುಲು ನೆತ್ತ ಮಂಡಳಿಗೆ ಬಂದಾಗ ಈ ಗ್ರಾಮದ ಜನಕಲ್ನ ಬಹು ಬೇಡಿಕೆ ನಮ್ಮ ಎಂಕ್ಲಿ ಒಂಜಿ ಬ್ರಾಂಚ್ ಕೊರ್ಲೆ ಒಂದು ಈ ಬ್ರಾಂಚಿಂದ ಪಿರಾವು ಬಾರಿ ಗಟ್ಟಿಡ ಬಂತ ಬ್ರಾಂಚ್ ಕೊರ್ಪ ಅಂತ ಫಂಡದಾದ ಎಂಕ್ಲಿಗೆ ಸರ್ಕಾರಿ ಜಾಗೆ ತಿಕ್ಕೊಂಡೊಂದು 2.5 ವರ್ಷ ಯಾನ ಉದಾಹರಣೆ ನೆತ್ತ ಬೆರಿಯ ಬೆಳ್ತಾ ಸರ್ಕಾರಿ ಜಾಗೆ 2.5 ವರ್ಷ ಅನ್ನಾಗ ಒಂಜಿ ಡಿ ಟಿ ಬಂದು ಬೇರೆ ಸರ್ಕಾರಿ ಜಾಗೆ ಡಿನೋಟಿಫೈ ಆಪುಜಿ ನಿಗ್ಲೇ ತಿಕ್ಕುಜಿ ನಿಗುಲ್ ದಾಯ ನೆತ್ತ ಬೆರಿಯ ಗೋಪಾರು ತಹಶೀಲ್ದಾರ್ ಬೋದಕ್ಕೆ ಸರ್ಕಾರಿ ಜಾಗೆ ಖಾಸಗಿ ಅದು ಒಳ್ಳ ಡಿನೋಟಿಫೈ ಆಪುಜಿ ಅವಾಗ ಸಹಕಾರಿ ಸಂಸ್ಥೆ ಖಾಸಗಿಯಾ ಪ್ರಶ್ನೆ ಉದ್ಭವ ಪುಣ್ಣಂಕ್ నేను సహకార సచివాలయ బాతుండు అప్పగద రీజనల్ కమిషనర్ బాతుండు ఏడ బాతుండు నిక్లే డినోటిఫై జాగే దిక్కు జీవండి సర్కారుడే అయితే డినోటిఫై జాగే ఏరగలాపు జీవండి ಮುಖ್ಯ ಎಂಕಲು ಮುಲ್ಲ ಜಾಗಿನ ಬೇತೆ ಜಾಗೆ ನಾಡಿನಾಗ ಕರುಣಾಕರ್ ಶೆಟ್ಟರು ಎಂಕಲ್ನ ಸಹಾಯಕ ಬರ್ತೀರು ಯಾನು ನಿಕ್ಲೇ ಜಾಗೆ ಬರಪೆ ಅನ್ನೋದು ಭಾರಿ ಸಂತೋಷಡು ಅತಿ ಕಡಿಮೆ ರೇಟಿಡ್ ಜಾಗೆ ಕೊಡ್ತೀರಿ ನನ್ನ ತುಂಬುಗಳ ಸಹಕಾರ ಮನ್ಬೋರ್ ನಂಬಿಕೆ ಖಂಡಿತ ಉಂಡು. ಈ ಭಾಗದ ಭಾರಿ ಏನು ತುಪ್ಪ ಮೌಂಟು ಗೋಲಿ ಓಡುಂಡು ಈ ಭಾಗದ ಜನತೆ ಓಡುಂಡು ಒಂಜಿಗೋಣಿ ಈಟಿಗಾಯಿ ಮೌಂಟು ಗೋಳಿ ಬೋರ್ಡು ಬಂಡ ಆನೆ ಇಡೀದಂತ ಬೇಲೆ ಅದನ್ನ 25 ಕಿಲೋ ಆರಿಗೆ ಬೋರ್ಡು ಬಂಡ ಇದಂತ ಬೇಲೆ ಅಂದ್ರೆ ನೇನು ಕಂಪ್ಲೀಟ್ ಸ್ಥಳ ಜಾಗ್ರಫಿಕಲಿ ಸ್ಥಳ ಪರಿಶೀಲನೆ ವಂತದ್ದು ಎಂಗ್ಲಿಗೆ ಓಲಾ ಜಾಗೆ ದಿಕ್ಕಿ ಈ ಜಾಗೆ ಆರಾದು ಮತ್ತು ಎಂಗ್ಲಿ ಕೊರ್ಪೆ ಅಂದ್ ಬಂಡ್ರಿ ಎಂಗ್ಲಿ ಭಾರಿ ಪ್ರಯೋಜನ ಆಡು ಭಾರಿ ಬಂಗಾದನಿ ಜಾಗೆ ಇವರು ಜಾಗೆ ದಿಕ್ಕೊಟ್ಟು ಉದಾಹರಣೆ ಸ್ಥಳೀಯ ಅಂಡಲ್ಲ ಉದಾಹರಣೆ ಜಾಗೆ ಗುಂಡಿಡಿ ಉದಾಹರಣೆ ಮಾಡಿದ್ರೆ ಮಾರ್ಗ ಬಿಟ್ಟಿದ್ದು ಯಾನೇ ಕೊರ್ಪೆ ಅಂದು ನಂಗೆ ಮನ್ಪೆ ರಾಪನ ಆವಂದನ ಪರಿಸ್ಥಿತಿ ಅಂಜಾನೆ ಎದುರ್ತಾರೆ ಭಾರಿ ಬಂಗೋಡು ಜಾಗೆ ನಾಡ್ದು ನಿಮ್ಮರು ಈ ಜಾಗೆ ಇವರು ಜಾಗೆ ತಿಕ್ಕಿದ್ರೆ ಮಸ್ತ್ ಕಷ್ಟ ಆದ ಅಣ್ಣ ಇನ್ನು ದೇವರದೇಟ್ ಜಾಗೆ ತಿಕ್ಕಿಂಡು ಇನ್ನು ಇನ್ನಿಕ್ಕಿನ ಮಾತೇರ್ನೆಲ್ಲ ಆಶೀರ್ವಾದೋಡು ಸಹಕಾರೋಡು ಆಯ್ತಾ ಶಿಲಾನ್ಯಾಸ ಲಾಂಡ್ ಆಯ್ನಾತು ಬೇಗ ಈ ಜಾಗಿನ ಹೆಣ್ಮ ತಿಂಗಳದಲ್ಲೇ ಬಿಲ್ಡಿಂಗ್ ಕಂಪ್ಲೀಟ್ ಮಂತದ್ದು ನಾನಾ ದುಂಬುಗು ಈ ಭಾಗದ ಜನಗಳಿಗೆ ನಮ್ಮನೆಡು ಸಹಕಾರ ಮನ್ಪೊಡು ವಿಷಯ ನಿಖಿಲ್ನ ಮಾತ ನಿಖಿಲ್ನ ಒಂಜಿ ಮಾಹಿತಿನ ಬಡೆ ಒಂದು నేను పొరలు నిర్మాణ మంత్రి నిఖిల్న గైట్ ఒప్పాదు నడపవన జవాబుదారులు ఈ గ్రామದ ಜನಗಳಿಗೆ ಬಂಡದು ಪಾತ್ರ ಅವಕಾಶ ನಿಖಿಲೆ ಮಾತ್ರ ಮಂದಿ ಸೌಂದರ್ಯ ರಡ್ಡು ಪಾತ್ರ ಅಂತವೆ. ಜೈ ಹಿಂದ್. ದೌಡುಗಳಿದ್ದರ ಉಸ್ತಾದ್ ನವಾಜ್ ಸಕಾಫಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವರಿಗೆ ಪ್ರೇಮಾನ್ ಶೆಟ್ಟಿ ഏറ്റവും സ്നേഹം നിറഞ്ഞ നല്ലവരായ നാട്ടുകാരെ, സുദീർഘമായി പ്രസംഗിക്കുന്നൊരു വേദി അല്ലാത്തതുകൊണ്ട് ഇവിടെ തുടങ്ങാനിരിക്കുന്ന സംരംഭം ഒരു കാര്യം ആദ്യമായി നിങ്ങളോട് ഞാൻ പറയാം. സ്വന്തം വീട്ടിലുള്ള ഭക്ഷണം വിട്ട് മറ്റുള്ള വീട്ടുകളിലേക്ക് ഭക്ഷണം കഴിക്കാൻ പോകരുത്. അതിൻ്റെ പറഞ്ഞ ഉദ്ദേശം നമ്മുടെ നാട്ടിൽ തുടങ്ങുന്ന ഇങ്ങനെയുള്ള സംരംഭങ്ങൾക്ക് നമ്മൾ തന്നെ ആദ്യമായി സാധാരണ ഇവിടെ ഒരു പീടിക ഉണ്ടെങ്കിൽ നമ്മൾ ഈ പീടിക വിട്ട് പോകേണ്ടത് ടൗണിലേക്കാണ് നമ്മൾ പോകുന്നത്. അപ്പം നമ്മുടെ നാട്ടിലുള്ള കാര്യങ്ങൾക്ക് ഇവിടെ തന്നെ ബാക്കിയാവുകയാണ്. നമ്മുടെ നാട്ടിലുള്ള എല്ലാ കാര്യങ്ങളും നമ്മൾ ഉപയോഗപ്പെടുത്തിയാൽ തീർച്ചയായും ഈ നാട് നല്ലൊരു അഭിവൃദ്ധിയുള്ള നാടായി മാറട്ടെ എന്ന് പ്രാർത്ഥിച്ചുകൊണ്ട് ഞാൻ നിർത്തുന്നു. ജയ് ഹിന്ദ്.
ಕಟ್ಟಕಡೆಯ ಅಂಗ ವಂದನೆಗಳನ್ನು ಸಲ್ಲಿಸುವಂಥದ್ದು ಯುವಕ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಚಂದ್ರ ಸಿಲ್ಸರ್ಕೊಳ್ಳಿರವರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ವಂದಿಸಲಿಕ್ಕೆ ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ತೌಡುಗೋಳಿ ಶಾಖೆಯ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ನಿರ್ಗಮಿತ ಶ್ರೀಯುತ ರಾಜೇಶ್ ತಂತ್ರಿಯವರಿಗೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ರೀತಿ ಈ ವೇದಿಕೆಯಲ್ಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ಮಾಡಿದವರು ಶ್ರೀಯುತ ಸಂತ ಲಾರೆನ್ಸ್ ಚರ್ಚ್ ಬೋಳ ಇದರ ಧರ್ಮಗುರುಗಳು. ಇವರಿಗೆ ನಾನು ಸೇವಾ ಸಹಕಾರಿ ಸಂಘದ ವತಿಯಿಂದ ಅನಂತ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಅಧ್ಯಕ್ಷರು ಆದಂತಹ ಶ್ರೀಮತಿ ಮಮತಾ ಗಟ್ಟಿಯವರಿಗೂ ಕೂಡ ನಾನು ಬ್ಯಾಂಕ್ ಸಿಬ್ಬಂದಿ ವತಿಯಿಂದ ಹಾಗೂ ಎಲ್ಲರ ವತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ವಲಯ ಬಿಜೆಪಿ ಅಧ್ಯಕ್ಷರಂತ ಚಂದ್ರಾಸ್ ಪಂಡಿತೋಸ್ ಇವರಿಗೂ ಕೂಡ ನಾನು ಅನಂತ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ಳುತ್ತಾ ಹಿರಿಯರು ಆದಂತಹ ಶ್ರೀಯುತ ರಾಜಾರಾಮ್ ಭಟ್ ಇವರಿಗೂ ಕೂಡ ನಾನು ಬ್ಯಾಂಕ್ ಸಿಬ್ಬಂದಿ ಪರವಾಗಿ ನಾನು ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳುತ್ತಾ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳ್ಯಾರ್, ರವೀಂದ್ರ ಶೆಟ್ಟಿ ಉಳಿದಟ್ಟು, ಶ್ರೀಯುತ ಹಿರಿಯರಾದ BN ಶೆಟ್ಟಿ, ಗೋಪಾಲ್ ಭಟ್ ಇವರಿಗೂ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳುತ್ತಾ ಅದೇ ರೀತಿ ಹಿರಿಯರು ಆದಂತಹ ಡಾಕ್ಟರ್ ಜಯರಾಮ್ ಮುದ್ಯ ಇವರಿಗೂ ಕೂಡ ನಾನು ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಬ್ಬಾಸ್ ಹಾಜಿ ಹಾಗೂ ನವಾಜ್ ಸಕಾಫಿ ತೌಡುಗುಳಿ ಜುಮ್ಮಾ ಮಸೀದಿಯ ಉಸ್ತಾದ್ ಇವರಿಗೂ ಕೂಡ ನಾನು ಅನಂತ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತಾ ಅದೇ ಶಂಕರ್ ಭಟ್ ದೋಸಮನೆ ಇವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳುತ್ತಾ ಅಧ್ಯಕ್ಷರಾದಂತಹ ಶ್ರೀಯುತ ಮಹೇಶ್ ಚೌಟ ಇವರಿಗೂ ಕೂಡ ನಾನು ಬ್ಯಾಂಕ್ ಸ್ವಸಹಾಯ ಸಂಘದ ಪರವಾಗಿ ನಾನು ಇವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳು. DCC ಬ್ಯಾಂಕಿನ ಸೂಪರ್ವೈಸರ್ ಆದಂತಹ ಯೋಗೀಶ್ ಎಚ್ ಇವರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತಾ ಬಂದು ಸೇರಿದಂತ ಎಲ್ಲ ಈ ಭಾಗದ ಎಲ್ಲ ಬಂಧುಗಳನ್ನ ಅದೇ ರೀತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಬಂಧುಗಳನ್ನ ನಾನು ಈ ಒಂದು ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಣೆ ಮಾಡಿಕೊಳ್ಳುತ್ತಾ ಅಭಿಮಾನವಿದ್ದು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂತಹ ಮೀನಾಕ್ಷಿ ಶಾಂತಿಕೋಡಿ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಬ್ಯಾಂಕ್ ಅಧ್ಯಕ್ಷರಾದಂತಹ ಮಹೇಶ್ ಚೌಟ ಅವರು ನಮ್ಮ ಈ ಕಾರ್ಯಕ್ರಮ ಬಂದಂತಹ ಮೀನಾಕ್ಷಿ ಶಾಂತಿಗೌಡ್ರ ಅವರಿಗೆ ಸ್ವಾಗತವನ್ನು ಕೊಡಿದೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಉಪಸ್ಥಿತ ಅಬ್ದುಲ್ಲಾ ಕೊಡಜಿಲ್ ಅವರಿಗೆ ಸಹ ತೌಡುಗೋಳಿ ನರಿಂಗಾಣ ಸೇವಾ ಸಹಕಾರಿ ಬ್ಯಾಂಕಿನ ಒಂದು ಶಾಖೆ ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಎಲ್ಲ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರುಗಳೇ ಅದೇ ರೀತಿ ಇಲ್ಲಿನ ಗ್ರಾಮಸ್ಥ ಬಂಧುಗಳೇ ಎಲ್ರಿಗೂ ಈ ಸಂದರ್ಭದಲ್ಲಿ ವಂದಿಸುತ್ತಾ ಒಳ್ಳೆಯ ಕಾರ್ಯಕ್ರಮ. ಇವತ್ತು CA ಬ್ಯಾಂಕ್ ಅಂತ ಹೇಳುವಂಥದ್ದು ಗ್ರಾಮೀಣ ಪ್ರದೇಶದ ಜನರಿಗೆ ಇವತ್ತು ಕೈಗೆಟುಕುವ ರೀತಿಯಲ್ಲಿ ಒಳ್ಳೆಯ ಸಾಲ ಸೌಲಭ್ಯವನ್ನು ನೀಡುವ ಮುಖಾಂತರ ಅದೇ ರೀತಿ ಗ್ರಾಮೀಣ ಕೆಲಸ ಕಾರ್ಯಗಳನ್ನು ನಮಗೆ ಗ್ರಾಮೀಣ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಾಲವನ್ನು ಪಡೆಯುವ ಮೂಲಕ ಇವತ್ತು ಸೇವಾ ಸಹಕಾರಿ ಸಂಘ ಇಡೀ ಕರ್ನಾಟಕದಾದ್ಯಂತ ಅದೇ ರೀತಿ ದೇಶದಾದ್ಯಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ಒಂದು ಶಾಖೆಯನ್ನು ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಆದಷ್ಟು ಬೇಗ ಈ ಒಂದು ಶಾಖೆ ನಿರ್ಮಾಣಗೊಂಡು ಉದ್ಘಾಟನೆಗೊಳ್ಬೇಕಂತೇಳಿ ನಮ್ಮೆಲ್ಲರ ಆಶಯ. ಆ ರೀತಿಯಾಗಿ ಖಂಡಿತವಾಗ್ಲೂ ಈ ಒಂದು ಗ್ರಾಮೀಣ ಸೇವಾ ಸಹಕಾರಿ ಸಂಘದಿಂದ ಇನ್ನಷ್ಟು ರೈತರು ಅಭಿವೃದ್ಧಿಯನ್ನು ಕಾಣಲಿ ಅಂತ ಹೇಳುತ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೈ ಕರ್ನಾಟಕ. ಜೈ. ಇಲ್ಲಿಗೆ ಈ ಒಂದು ಸರಳವಾದಂಥ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಕೋರ್ತಾ ಇದ್ದೇವೆ. ಬಂದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ, ಈ ಒಂದು ಬ್ಯಾಂಕಿನ ಅಭಿಮಾನಿ ಬಂಧುಗಳಿಗೆ ಹಾಗೂ ಯುವಕ ಮಂಡಲದ ಅಭಿಮಾನಿ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತಿದ್ದೇವೆ.